ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಸ್ನೇಹಾನುಬಂಧ ಕಾಂಪಿಟೇಷನ್ ಇದು ರಿಸಲ್ಟ್ ಇದೆ. ಸೊ ಇದರ ಬಗ್ಗೆ ಹೇಳ್ತೇನೆ. ಆ್ಯಂಡ್ ಯಾರು ಇವತ್ತು ಲಕ್ಕಿ ಫೋಟೋವನ್ನು ಅಂದರೆ ಲಕ್ಕಿ ನಂಬರನ್ನು ತೆಗಿತಾರೆ, ಸೊ ಅದರ ಬಗ್ಗೆ ಕೂಡ ಹೇಳ್ತೇನೆ. ಆ್ಯಂಡ್ ಯಾರ್ದು ಬೆಸ್ಟ್ ಪಿಕ್, ಯಾರ್ದು ಹೈಯೆಸ್ಟ್ ಲೈಕ್ ಎಲ್ಲವನ್ನ ಹೇಳ್ತೇನೆ. ಸೊ ಬನ್ನಿ ಇವತ್ತು ನಾವು ವ್ಲಾಗ್ ಶುರು ಮಾಡೋಣ. ಟೈಟಲೇ ಹೇಳುವ ಹಾಗೆ ಸ್ನೇಹಾನುಬಂಧ. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಸಲದ ವಿನ್ನರನ್ನು ಅನೌನ್ಸ್ ಮಾಡ್ತಿದ್ದೇನೆ. ಅಂದರೆ ಬೆಸ್ಟ್ ಫೋಟೋ ಉಂಟಲ್ವಾ, ಆ ವಿನ್ನರ್ಸ್. ಆ್ಯಂಡ್ ನೆಕ್ಸ್ಟ್ ಹೈಯೆಸ್ಟ್ ಲೈಕ್ ಯಾರಿಗೆ ಅಂತ ಅದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರ್ಬೋದು. ಅಲ್ಲಿ ಲೈಕ್ಸ್ ಎಷ್ಟು ಬಂದಿದೆ ಹೈಯೆಸ್ಟ್ ಅಂತ ಗೊತ್ತಾಗಿರ್ಬೋದು. ಸೊ ಈ ಸಲ ನಾನು ಮೊನ್ನೆನೇ ಹೇಳಿದ ಹಾಗೆ ಲಕ್ಕಿ ಫೋಟೋ ಅಂದರೆ ಅದಕ್ಕೆ ಫಸ್ಟ್ ಲಕ್ಕಿ ನಂಬರಿಗೆ ಸೊ 1000 ರೂಪೀಸ್ ಹೋಗುತ್ತೆ. ಮತ್ತು ನೆಕ್ಸ್ಟ್ ಇದು 500 ಮತ್ತು ಇದಕ್ಕೆ ಬೆಸ್ಟ್ ಫೋಟೋಗೆ 500 ಮತ್ತು ಹೈಯೆಸ್ಟ್ ಲೈಕ್ಗೆ 500 ಟೋಟಲ್ 6000 ಪ್ರೈಸ್, ಕ್ಯಾಶ್ ಪ್ರೈಸ್ ಈ ಸಲ. ಮತ್ತೇನು ಅಂತ ಹೇಳಿದರೆ ಈ ಸಲ ನಾನು ಟೈಟಲ್ಗೆ ಅನುಗುಣವಾಗಿ ಅವರ ಹತ್ರನೇ ಲಕ್ಕಿ ಫೋಟೋಸನ್ನು ಚೂಸ್ ಮಾಡಿಸ್ತೇನೆ ಅಂತ ಇದ್ದೇನೆ. ಯಾರು ಅಂತ ಹೇಳಿದರೆ ಅಕ್ಕಪಕ್ಕದ ಮನೆಯವರು, ಓಕೆನಾ. ಅಂದರೆ ನನ್ನ ತಾಯಿ ಮತ್ತು ಸಚಿನ್ನ ತಾಯಿ. ಇವ್ರ ಬಗ್ಗೆ ಒಂದು ಜಸ್ಟ್ ಒಂದು ಇಂಟ್ರೋ ಕೊಡ್ತೇನೆ ನಾನು. ಸೊ ವಿಡಿಯೋ ಜಾಸ್ತಿ ಲೆಂತ್ ತಗೊಳ್ಳೋದಿಲ್ಲ, ಬೇಗ ಮುಗಿಸ್ತೇನೆ. ಅವರು ಈಗ ಅಂತಲ್ಲ, ಎಷ್ಟೋ ವರ್ಷಗಳಿಂದ ಒಂದು ಒಳ್ಳೆ ಫ್ರೆಂಡ್ಸ್. ನಾವು ನೋಡಿರ್ಬೋದು, ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಆ ಥರ ಎಲ್ಲ. ಆದರೆ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಫ್ರೆಂಡ್ಸ್ ಆಗೋದು ತುಂಬ ಅಪರೂಪ. ಗೊತ್ತಿಲ್ಲ, ತುಂಬ ಕಡೆಯಲ್ಲಿ ಇರ್ಬೋದು, ಆದರೆ ನನಗೆ ತುಂಬ ಅಪರೂಪ. ನನ್ನ ತಾಯಿ ಮತ್ತು ಸಚಿನ್ನ ತಾಯಿ ಮೊದಲಿಂದ ಒಂದು ಒಳ್ಳೆ ಫ್ರೆಂಡ್ಸ್. ಎಷ್ಟು ಫ್ರೆಂಡ್ಸ್ ಅಂತ ಹೇಳಿದರೆ ಬರೀ ಒಂದು ಖುಷಿಯ ವಿಚಾರ ಮಾತ್ರ ಅಲ್ಲ, ಅದು ಪ್ರತಿಯೊಂದು. ಈಗ ನನ್ನ ಅಮ್ಮನಿಗೆ ಏನಾದರೂ ಒಂದು ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ. ಹುಷಾರಿಲ್ಲದಾಗ ನಾನು ಅಲ್ಲಿಂದ ಬರೋದಕ್ಕಿಂತ ಮುಂಚೆ ಅವರಿಲ್ಲಿ ಬಂದವರ ಆರೈಕೆ ಮಾಡ್ತಾರೆ. ಹಾಗೆಯೇ ಅವನಮ್ಮ ಕೂಡ ಅಷ್ಟೇ. ಅವನಮ್ಮಲ್ಲಿ ಏನಾದರೂ ಹುಷಾರಿಲ್ಲ ಅಂತ ಹೇಳಿದರೆ ನನ್ನಮ್ಮ ಹೋಗಿ ಅಲ್ಲಿ ಆರೈಕೆ ಮಾಡ್ತಾರೆ. ಒಬ್ಬರಿಂದೊಬ್ಬರು ಬಿಟ್ಟು ಕೊಡೋದಿಲ್ಲ ಯಾರ ಹತ್ರಲ್ಲೂ ಕೂಡ. ಆ್ಯಂಡ್ ಇಬ್ಬರು ಕೂಡ ಒಂದು ಒಳ್ಳೆ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆ ಸ್ನೇಹಾನುಬಂಧ ಅಂತ ಏನು ಟೈಟಲ್ ಇದೆ ಅದಕ್ಕೆ ಮ್ಯಾಚಿಂಗ್ ಇವರೇ. ಸೊ ಅಷ್ಟು ಒಳ್ಳೆ ಫ್ರೆಂಡ್ಸ್ ಇವರು. ಮತ್ತೊಂದೇನಂತ ಹೇಳಿದರೆ ಎಂತ ಹೇಳ್ತಾರೆ, ಈಗ ನನ್ನ ತಮ್ಮ ಸಚಿನ್ ನಾವು ಹೇಗೆ ಫ್ರೆಂಡ್ಸ್ ಇದ್ದೇವೋ ಅದಕ್ಕಿಂತ ಜಾಸ್ತಿ ನನ್ನ ಅಮ್ಮ ಮತ್ತು ಅವನಮ್ಮ ತುಂಬ ಫ್ರೆಂಡ್ಸ್ ಇದ್ದಾರೆ. ಮತ್ತು ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ನಮ್ಮ ಮನೆಯಲ್ಲಿ ನನ್ನ ತಮ್ಮ ಮತ್ತು ನನ್ನ ತಾಯಿ ಮಾತ್ರ ಇರೋದು. ಅವನ ಮನೆಯಲ್ಲಿ ಅವನು ಮತ್ತು ಅವನ ತಮ್ಮ, ಅವನ ತಾಯಿ, ಸೊ 3 ಜನ ಇದ್ದಾರೆ. ಒಂದು ವೇಳೆ ನಮಗೇನೋ ಅಡುಗೆ ಏನಾದರೂ ಮಾಡಿಲ್ಲ ಆ ಥರ ಅಂದ್ಕೊಳ್ಳಿ. ಇದು ಹೇಳುವ ವಿಷಯ ಅಲ್ಲ, ಬಟ್ ನಾನು ಹೇಳೋದು ಅಡುಗೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಸೊ 2 ಮನೆಯಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ. ಅಷ್ಟು ಒಂದು ಫ್ಯಾಮಿಲಿ ಥರ. ಈಗ ಒಂದು ಅಕ್ಕಪಕ್ಕದಲ್ಲಿ ಫ್ಯಾಮಿಲಿ ಆ ಥರ ಇದ್ದರೆ ಹೇಗೆ ಇರ್ತಾರೋ ಅದಕ್ಕಿಂತ ಜಾಸ್ತಿ ಇದ್ದಾರೆ. ನನ್ನ ಅಮ್ಮ ಫ್ಯಾಮಿಲಿಯನ್ನು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರ ಮನೆಯವರನ್ನು ತುಂಬ ನಂಬ್ತಾರೆ. ಸೊ ಅಷ್ಟು ಕ್ಲೋಸ್. ಸೊ ಹಾಗಾಗಿ ಅವರಿಬ್ಬರ ಹತ್ರ ನಾನು ಫೋಟೋ ಚೂಸ್ ಮಾಡಿಸ್ತೇನೆ, ಅಂದರೆ ನಂಬರ್ ಚೂಸ್ ಮಾಡಿಸ್ತೇನೆ ಅಂತಿದ್ದೇನೆ. ಆಲ್ರೆಡಿ ಎಲ್ಲ ನಂಬರ್ ಎಲ್ಲ ಬರೆದಿಟ್ಟಿದ್ದೇನೆ. ನಂಬರ್ಸ್ ಟೋಟಲ್ 82 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅದೆಲ್ಲ ನಾನು ಚೀಟಿ ಮಾಡಿಟ್ಟಿದ್ದೇನೆ. ಸೊ ಬನ್ನಿ ಅವರ ಹತ್ರ ಸೆಲೆಕ್ಟ್ ಮಾಡಿಸುವ. ಎಸ್, ಅದನ್ನು ಸೆಲೆಕ್ಟ್ ಮಾಡಿಸೋದಕ್ಕಿಂತ ಮುಂಚೆ ನಾನು ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬಂದಿದೆ ಅಂತ ಅನೌನ್ಸ್ ಮಾಡ್ತಿದ್ದೇನೆ. ಸೊ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಸ್ನೇಹಾನುಬಂಧ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದರೆ ನಂಬರ್ 8 668 668 ಲೈಕ್ಸ್ ಬಂದು ಸೊ ಫಸ್ಟ್ ಪ್ಲೇಸ್ ಬಂದಿದೆ ಜೀವಿತಾ ಆ್ಯಂಡ್ ಚಶ್ಮಿತಾ. ಸೊ ಕಂಗ್ರ್ಯಾಚುಲೇಷನ್ಸ್, ಇವರಿಗೆ 500 ರೂಪಾಯಿ ಕ್ಯಾಶ್ ಪ್ರೈಸ್ ಹೋಗ್ತಾ ಉಂಟು. ಅದೇ ರೀತಿ 16 ನಂಬರ್ 654 ಲೈಕ್ಸ್ ಬಂದಿದೆ. ಹತ್ರ ಇದ್ದಾರೆ ನೋಡಿ ಇಬ್ಬರು ಕೂಡ, ವಿನುಷಾ ಆ್ಯಂಡ್ ಫ್ರೆಂಡ್ಸ್. ಸೊ ಇದು ನಿನ್ನೆ ರಾತ್ರಿ 12 ಗಂಟೆಗೆ ತನಕ ಬಂದ ಲೈಕ್ಸನ್ನು ಕೌಂಟ್ ಮಾಡಿ ಸೊ ಈಗ ಅನೌನ್ಸ್ ಮಾಡ್ತಿದ್ದೇನೆ. ಫಸ್ಟ್ ಪ್ರೈಸ್ 668 ಲೈಕ್ಸ್ ಜೀವಿತಾ ಆ್ಯಂಡ್ ಚಶ್ಮಿತಾ. ಮತ್ತು ಸೆಕೆಂಡ್ ಪ್ರೈಸ್ 16 ನಂಬರ್ 654 ಲೈಕ್ಸ್ ಬಂದಿದೆ ವಿನುಷಾ ಆ್ಯಂಡ್ ಫ್ರೆಂಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಲಕ್ಕಿ ಫೋಟೋಸ್ ಯಾರು ಮತ್ತು ಎಂತ ಬೆಸ್ಟ್ ಪಿಕ್ ಯಾರು ಇದನ್ನು ನಾನು ಲಾಸ್ಟ್ಗೆ ಅನೌನ್ಸ್ ಮಾಡ್ತೇನೆ, ಓಕೆನಾ. ಸೊ ಬೆಸ್ಟ್ ಪಿಕ್ 3 ಇದೆ, ಇನ್ನು ಲಕ್ಕಿ ಫೋಟೋಸ್ 4. ನೋಡುವ ಯಾರಿಗೆ ಹೋಗ್ತದೆ ಅಂತ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ಅದೃಷ್ಟ ಲಕ್ಕಿ ಫೋಟೋ ಯಾರ್ದು ಅಂತ ನೋಡುವ ಬನ್ನಿ. ಎಸ್, ಇಬ್ಬರು ಫ್ರೆಂಡ್ಸ್ ಕೂಡ ಇಲ್ಲಿ ಬಂದು ಕೂತಿದ್ದಾರೆ. ಸಚಿನ್ನ ಮನೆಗೆ ಬಂದಿದ್ದೇನೆ. ಸೊ ಇಲ್ಲಿ
ಒಂದಷ್ಟು ಚೀಟಿಗಳುಂಟು, 82 ಚೀಟಿಗಳುಂಟು. ಸೊ ಇದರಲ್ಲಿ ಈಗ ಸೆಲೆಕ್ಟ್ ಮಾಡ್ತಾರೆ, ಇಬ್ಬರು ಕೂಡ ಎರಡೆರಡು ಇದನ್ನು ಸೆಲೆಕ್ಟ್ ಮಾಡ್ತಾರೆ. ಒಂದೊಂದೇ ತೆಗಿವೆ. ಈಗ ಫಸ್ಟ್ ನೀವು ತೆಗಿರಿ, ಒಂದು ಚೀಟಿ ತೆಗಿರಿ. ಅದನ್ನು ಬಿಡಿಸಿ, ಎಷ್ಟು ನಂಬರ್ ಅಂತ ಹೇಳಿ. 62. 62 ನಿಶಾ ಆ್ಯಂಡ್ ಪವಿತ್ರ. ಎಸ್, ನೀವು ತೆಗಿರಿ ಒಂದು ಚೀಟಿ. 80 ಸುಮಂತ್ ಆ್ಯಂಡ್ ಫ್ರೆಂಡ್ಸ್. ಓಕೆ, ನೀವು ತೆಗಿರಿ ಇನ್ನೊಂದು ಚೀಟಿ. 16 ವಿನುಷಾ ಆ್ಯಂಡ್ ಟೀಮ್. ನೀವೊಂದು ತೆಗಿರಿ. 17 ಒಟ್ಟಿಗಿತ್ತು ನಾನು. ಅನುಷಾ ಆ್ಯಂಡ್ ತೇಜಸ್ವಿನಿ. ಸೊ 4 ಜನ ವಿನ್ನರ್ಸ್. ಥ್ಯಾಂಕ್ ಯು. ಎಸ್, ಫಸ್ಟ್ ಪ್ರೈಸ್ 1000 rupees. 62 ನಂಬರ್, contestant number 62 ನಿಶಾ ಆ್ಯಂಡ್ ಪವಿತ್ರ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೆಕ್ಸ್ಟ್ 500 rupees ಸುಮಂತ್ ಆ್ಯಂಡ್ ಫ್ರೆಂಡ್ಸ್ 80 ನಂಬರ್. 16 ನಂಬರ್ ನೆಕ್ಸ್ಟ್ ವಿನುಷಾ ಆ್ಯಂಡ್ ಟೀಮ್. ಮತ್ತು 17 ನಂಬರ್ ಅನುಷಾ ಆ್ಯಂಡ್ ತೇಜಸ್ವಿನಿ. ಸೊ ಇಷ್ಟು ಜನ ವಿನ್ನರ್ಸ್. ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಎಸ್, ಬೆಸ್ಟ್ ಪಿಕ್ ತುಂಬ ಬೆಸ್ಟ್, ಎಲ್ಲವೂ ಕೂಡ ಬೆಸ್ಟ್ ಪಿಕ್ಕೇ. ಯಾಕಂತ ಹೇಳಿದರೆ ಸ್ನೇಹ ಅನ್ನುವಂಥದ್ದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಬೆಸ್ಟ್ ಫೋಟೋವನ್ನು ಸೆಲೆಕ್ಟ್ ಮಾಡಿ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. 3 ಬೆಸ್ಟ್ ಪಿಕ್ಕನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಕೆಲವರಿಗೆ ಆಗ್ಬೋದು ನನ್ನ ಬೆಸ್ಟ್ ಪಿಕ್ ಇತ್ತು, ನನ್ನದೊಂಥರ ಕ್ರಿಯೇಟಿವಿಟಿ ಇತ್ತು ಹಾಗೆ ಹೇಗೆ ಅಂತ. ಬಟ್ ಇದೊಂದು 7 ಜನರ ಒಪಿನಿಯನ್ ತೆಕ್ಕೊಂಡು ಇದನ್ನು ನಾನು ಸೆಲೆಕ್ಟ್ ಮಾಡಿರುವಂಥದ್ದು. ನಾನು ಫೋಟೋ ಕಳಿಸುವಾಗ ನೋಡಿ ನೀವು ಸೆಲೆಕ್ಟ್ ಮಾಡಿ ಇದರಲ್ಲಿ ಯಾವುದು ನಿಮಗೆ ಬೆಸ್ಟ್ ಪಿಕ್ ಅಂತ ಅನಿಸ್ತದೆ ಅಂತ. ಸೊ 7 ಜನ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಹೇಳ್ತಿದ್ದೀನಿ ಯಾರು ಅಂತ. ಬೆಸ್ಟ್ ಪಿಕ್ ನಂಬರ್ ಹೇಳಬೇಕಾ? ಒಂದು ನೆನಪಿರಲಿ, ಒಂದು ಫೋಸ್ಗೆ ಮತ್ತು ಸ್ನೇಹಾನುಬಂಧ ಟೈಟಲ್ಗೆ ಅನುಗುಣವಾಗಿ ಪಿಕ್, ಅದನ್ನು ಕೂಡ ನಾನು ಅದರಲ್ಲಿ ಕೌಂಟ್ ಮಾಡಿದ್ದೇನೆ. ಸೊ ಇದೆಲ್ಲವನ್ನು ಕೌಂಟ್ ಮಾಡಿ ಸೆಲೆಕ್ಟ್ ಮಾಡಿರುವಂತಹ ಪಿಕ್. ಫಸ್ಟ್ ಪ್ರೈಸ್ ನಂಬರ್, ಕಂಟೆಸ್ಟೆಂಟ್ ನಂಬರ್ 21 ನಂಬರ್ ಶನಿಕಾ ಆ್ಯಂಡ್ ರಕ್ಷಾ. ಸೊ ಕಂಗ್ರ್ಯಾಚುಲೇಷನ್ಸ್, ಇವರಿಗೆ 500 rupees ಹೋಗ್ತಾ ಉಂಟು. ಆ್ಯಂಡ್ ನೆಕ್ಸ್ಟ್ ನಂಬರ್, ಕಂಟೆಸ್ಟೆಂಟ್ ನಂಬರ್ 24 ದೀಕ್ಷಿತ್ ಆ್ಯಂಡ್ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಬೆಸ್ಟ್ ಪಿಕ್ ಯಾರಿಗೆ ಹೋಗ್ತಾ ಉಂಟು ಅಂತ ಹೇಳಿದರೆ ನಂಬರ್, ಕಂಟೆಸ್ಟೆಂಟ್ ನಂಬರ್ 46 ಪ್ರತಿಭಾ ಆ್ಯಂಡ್ ಟೀಮ್. ಸೊ ಕಂಗ್ರ್ಯಾಚುಲೇಷನ್ಸ್ ಮೂವರಿಗೆ ಕೂಡ. ಸೊ ಇದರಲ್ಲಿ ಏನಾದರೂ ಆರ್ಗ್ಯುಮೆಂಟ್ ಇದ್ದರೆ ನನಗೆ ಹೇಳಿ, ಡೈರೆಕ್ಟಾಗಿ ಹೇಳಿ, ನೋ ಪ್ರಾಬ್ಲಮ್. ಮತ್ತು ನಾನು ಈ ಮುಂಚೆ ಕೂಡ ಹೇಳಿದ್ದೇನೆ ಯಾವುದೇ ರೀತಿಯ ಮೋಸ ಇಲ್ಲ ಅಂತ. ಮತ್ತೊಂದು ಅದರಲ್ಲಿ ನಾನು ಹಾಕಿದ್ದ ವಿಶೇಷ ಸೂಚನೆ ಅಂತ ಹಾಕಿದ್ದೆ ಅಲ್ವಾ, ಇದರಲ್ಲಿ ಉಳಿದ ಹಣ ಏನಕ್ಕೆ ಹೋಗುತ್ತೆ ಅಂತ. ಸೊ ಅದು ಖಂಡಿತ ಯೂಸ್ ಆಗುತ್ತೆ. ಮತ್ತು ತುಂಬ ಜನ ಹೇಳ್ತಿದ್ರು ನನಗೆ ಫೋಟೋ ಕಳಿಸುವಾಗ, ತುಂಬ ಜನ ಅಲ್ಲ, ನನಗೆ ಒಬ್ಬರು ಹೇಳಿದ್ದು ಫೋಟೋ ಕಳಿಸಿ ಆಗಿದೆ, ಅವರು ಪೇಮೆಂಟ್ ಎಲ್ಲ ಮಾಡಿ ಆಗಿದೆ. ಲಾಸ್ಟಿಗೆ ನನಗೆ ಕಾಲ್ ಮಾಡಿದರು. ನಾನು ಕಾಲ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ದೆ, ಕಾಲ್ ರಿಸೀವ್ ಮಾಡಿರಲಿಲ್ಲ. ಒಂದು 4-5 ಕಾಲ್ ಬರೋಕೆ ಏನೋ ಅರ್ಜೆಂಟ್ ಇದೆ ಅಂತ ಕಾಲ್ ರಿಸೀವ್ ಮಾಡಿದೆ. ನಾನು ಕಾಲ್ ರಿಸೀವ್ ಮಾಡೋಗೆ ಹೇಳಿದರು, ಅಕ್ಕ ಇದು ಮೋಸ ಅಂತೆ ಅಲ್ವಾ, ಹೌದಾ ಅಂತ ಕೇಳಿದರು. ಇದು ದುಡ್ಡು ಮಾಡುವ ವಿಧಾನ ಅಂತೆ, ಹಾಗೆ ಅಂತ ಹೇಳಿದರು. ನಿಮ್ಗೆ ಯಾರು ಹೇಳಿದ್ದು? ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಈಗ ಎಲ್ಲರೂ ಮಾಡ್ತಿದ್ದಾರೆ, ದುಡ್ಡಿಗೋಸ್ಕರ ಮಾಡೋದು, ಅದರಲ್ಲಿ ಅವ್ರು ಯಾರಿಗೆ ಸಹ ಕೊಡೋದಿಲ್ಲ ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಅವ್ರ ಹತ್ರ ಹೇಳಿದೆ, ಇದಕ್ಕಿಂತ ಮುಂಚೆದು ವೀಡಿಯೋಸ್ ನೋಡಿ ಮತ್ತೆ ನೀವು ಅದನ್ನು ಡಿಸೈಡ್ ಮಾಡಿ, ನೀವು ಏನು 100 rupees ಫೀಸ್ ಕೊಡ್ತಾ ಇದ್ದೀರಾ. ಸೊ ಅದೊಂದು ಒಳ್ಳೆಯ ವಿಷಯಕ್ಕೆ ಹೋಗ್ತದೆ. ಅದು ಬಿಟ್ಟು ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ತುಂಬ ಜನ ನೀವು ಬೇಕಾದರೆ ನೋಡಿ, ತುಂಬ ಜನ ಈ ಥರ ಕಾಂಪಿಟೇಷನ್ ಇಟ್ಕೊಳ್ಳುವಾಗ ಅದರಲ್ಲಿ ಉಳಿದಂಥ ಹಣವನ್ನು ಏನಕ್ಕೆ ಯೂಸ್ ಮಾಡ್ತಾರಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ನಾನು ಹೇಳಿದ್ದೆ ಯಾಕೆ ಅಂತ ಹೇಳಿದರೆ, ಇದೊಂದು ಪಬ್ಲಿಸಿಟಿಗೋಸ್ಕರ ಹೇಳಿಲ್ಲ, ಬಟ್ ನಿಮಗೂ ಗೊತ್ತಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಅದನ್ನು ಲಾಸ್ಟಿಗೆ ವಿಶೇಷ ಸೂಚನೆ ಅಂತ ಹಾಕಿದೆ. ಸೊ ಯಾವಾಗ ನೀವು ಈ ಥರ ಹೇಳಿದರು, ಸೊ ನಾನಿನ್ನು ನೆಕ್ಸ್ಟ್ ಅದನ್ನು ಪೋಸ್ಟರಲ್ಲಿ ಹಾಕೋದಿಲ್ಲ. ನಾನು ಮಾಡೋ ಕಾರ್ಯ ನನಗೆ ಗೊತ್ತಿದ್ದರೆ ಸಾಕು,
ಅಷ್ಟು ಅಂದ್ಕೊಳ್ತೇನೆ. ಸೊ ಅದು ನನಗೆ ತುಂಬ ಬೇಜಾರಾಯಿತು ಅವ್ರು ಕಾಲ್ ಮಾಡಿ ಹೇಳುವಾಗ, ನೀವು ಮಿಸ್ಯೂಸ್ ಮಾಡ್ತೀರಂತೆ ಹಾಗೆ ಹೀಗೆ ಅಂತ. ನಾನೇನು ಕೆಲಸ ಮಾಡ್ತಿದ್ದೇನೆ ಅದು ನನಗೆ ಗೊತ್ತಿದ್ರೆ ಸಾಕು, ಇನ್ನೊಬ್ಬರನ್ನ ಮೆಚ್ಚಿಸುವಂಥ ಪ್ರಯತ್ನ ನನಗೆ ಬೇಡ. ಅದೊಂದು ಕ್ಲಾರಿಟಿ ಇರಲಿ, ಓಕೆನಾ? ಮತ್ತೆಂತ, ಎಸ್, ಇಷ್ಟೇ ಹೇಳಿಕ್ಕಿದ್ದದ್ದು. ಸೊ ಎಲ್ಲ ವಿನ್ನರ್ಸಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.